നിങ്ങൾ നോക്കേണ്ടുള്ള ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಳ್ಳಾರಿப்பு ರಾಯ ಓಡುಗು ತಯಾರಾಯ್ತು ಆಂಬ್ಯುಲೆನ್ಸ್ ಚೊನ್ನಬಲ್ಕ ನಡಪಾಟಿಯ ಕೊಸಿಲು ಮದರ್ ಗ್ರೂಪ್ ಕಾಂಗ್ರೆಸ್ಗೆ ಖಾದರ್ ಬಿಜೆಪಿಗೆ ಕುಂಪಲ ಉಳ್ಳಾಲ ಓಟುರೆ ಕಲಕ್ ಬಂತು ಜಬರ್ದಸ್ತ್ ರಂಗ್ ಟಿಕೆಟ್ ತಪ್ಪಿಯಕ್ಕಿಲ್ಲ ಬೇಜಾರ್ ಪಕ್ಷ ಗೆದ್ದುಬಾಟಗೂ ಕೋಸಿಸ್ ಇದು ಗೋಲಿಯರ್ರೆ ಫಲಕ ಎಸ್ಎಸ್ಸಿ ಡಿಸಿಸಿ ಬ್ಯಾಂಕ್ ಜಬರ್ದಸ್ತ್ ಲಾಭ ಬಿಸಯ ತೆರಿಪಾಟಿದ್ದು ಕೋಸಿಪಟ್ಟಿದ್ದು ರಾಜೇಂದ್ರ ಕುಮಾರ್ ಬೆಂಗಳೂರು ನಡ್ಮಿತ್ತು ಕರ್ನಾಟಕ ವೈಭವ ಲೇಸ್ ಮೈಕಾಲ್ತೆ ನಾಲಾಲ್ಗು ಪ್ರಶಸ್ತಿ ಗಿಟ್ಟಿಯ ಕೊಸಿ ಸಂತೋಷ್ ನಗರದಲ್ಲಿ ನಾಗದರ್ಶನ ಸೇವೆ ದೀನಿ ಲೇಸಲು ರೂಪಮಾರೆ ಒಸಿಯತ್ರೆ ಫಲಕ ಗೃಹ ರಕ್ಷಕರಂಗಲೆ ವರ್ಷತೆ ಶಿಬಿರ ಪುದಿಯ ಆಲ್ಮಾರ್ಗ್ ಶಿಸ್ತರೆ ಪಾಡ ಪಾವೂರು ಗ್ರಾಮത്തെ ಇತಿಹಾಸ ತಿರಿಪಟ್ಟಿದ್ದಾಯೆ ನಮ್ಮ ಪಾವೂರು ಚಿಲ್ರೆಯವ್ರ ಬೂಕು ಫೆಬ್ರವರಿ 26 ಪರ್ತು ಬಂದಂತು ಈ ಲೇಸಲು ಒಲೆರೆನ್ ಡಿಸೋಜ പിന്നെ റൊണാൾഡ് ഡിസോജ ഉമ്മരെ പേരിൽ ഗ്രാമത്തുകൊരു ആംബുലൻസ് തന്നെയാണ് ചൊന്നുన్నారు അങ്ങ ചൊന്നെ പലക പലമേ ഇപ്പ ആംബുലൻസ് ಬಂದರು ഇതിരെ ಪರ್ತು ಕೊಂಡವರು ಲೇಸ್ ನಡೆಯಿತು ಈ ಲೇಸಲು ಆರೆಲ್ಲ ಬಂದನರು ನೋಕ ಈ ಸುದ್ದಿ ಕಳೆದ ಫೆಬ್ರವರಿ 26 ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಬೂಕು ಪರ್ತುಕೊಂಡಂಡಿ ಪಿನ್ನೆ ವಾಲಿಬಾಲ್ ಲೀಗ್ ಪಂತ ಪಾವೂರು ಕಂಬಳಪದ ಪಲ್ಲ ಮೈದಾನದಲ್ಲಿ ಜಲ್ಸ್ ನಡೆದಂತು ಈ ಲೇಸ್ ನಡಪಾಟಿ ಒಲೆರೆನ್ ಡಿಸೋಜ ಪಿನ್ನೆ ಅಯಲ್ಲ ಎಲವನು ರೊನಾಲ್ಡ್ ಡಿಸೋಜ ಉಮ್ಮ ರುಫಿನ್ ವಿಸಿಲೆ ನೆನಪುಗು ആംബുലൻസ് സേവ കൊണ്ടാണ്ട് വസിയത്തിലെ പലക ചൊന്നുన్నారు പലക പോലെ മാങ്ങ ആംബുലൻസ് സേവ തുടങ്ങിനാറ് ಆದರೆ ಪರ್ತುಕೊಂಡ ಲೇಸ್ ಕಮಲಪದು ಆಸ್ಪತ್ರೆ ಮುಟ್ಟವಲ್ಲಿ ಮದರ್ ಗಾರ್ಡನ್ ಎಲ್ಲ ದೀನರೆ ಆಲ್ಮಾರಿ ಕೂಡಾಟത്തിൽ ನಡೆಯಿತು ಫಾದರ್ ಮುಲ್ಲರ್ ಸಂಸ್ಥೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತ ಲೇಸಿಗೆ ತೊರಕೋತದ್ದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಆಂಬುಲೆನ್ಸ್ ಕೊರತೆ ಇರುವಾಗ ರೋಗಿಗಳು ಪಡುವಂಥ ಕಷ್ಟ ನನಗೆ ಚೆನ್ನಾಗಿ ಗೊತ್ತುಂಟು. ಕೋವಿಡ್ ಸಮಯದಲ್ಲಿ ಆಂಬುಲೆನ್ಸ್ ಸರ್ವಿಸ್ ಮತ್ತು ವೈದ್ಯರ ಸೇವೆ ಕೊರತೆ ಇದ್ದದ್ದು ನಮಗೆಲ್ಲರಿಗೂ ಗೊತ್ತುಂಟು. ಇಲ್ಲದೆ ಮರಣ ಹೊಂದಿದವರ ಸಂಖ್ಯೆ ತುಂಬ ಜಾಸ್ತಿ. ಆದ್ದರಿಂದ ನಮ್ಮ ಸಮಾಜಕ್ಕೆ ಇಂಥ ಒಂದು ಕೊಡುಗೆ ಮಹತ್ತರವಾದದ್ದು. ಒಳ್ಳೆಯ ನಿಮ್ಮವರಿಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬಕ್ಕೆ ನಾನು ಬೇಡ್ತೇನೆ. ಒಂದು ಇನ್ಸಿಡೆಂಟ್ ಹೇಳ್ಬೇಕಾದ್ರೆ ನಾನು ತುಂಬ ಆಸ್ಪತ್ರೆಯಲ್ಲಿ ಇದ್ದೆ. ಒಂದು ರಾತ್ರಿ ಎಮರ್ಜೆನ್ಸಿ ಪೇಷಂಟ್ ಬಂದರು. ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದವರನ್ನು ಅಲ್ಲಿ ಬಂದರು. 12 ನೈಟ್ ಆಯಿತು. ನಮ್ಮ ಆಂಬುಲೆನ್ಸ್ ಇಲ್ಲ ಆಸ್ಪತ್ರೆಯಲ್ಲಿ, ಇನ್ನೊಂದು ಪೇಷಂಟ್ಗೆ ಹೋಗಿದೆ. ಈ ಪೇಷಂಟ್ ಕ್ರಿಟಿಕಲ್ ಇದ್ದಾರೆ, ನಾವು ಶಿಫ್ಟ್ ಮಾಡಲಿಕ್ಕೆ ಬೇಕು ಬೇರೆ ಆಸ್ಪತ್ರೆಗೆ, ಕಂಕನಾಡಿಗೆ, ಬಿಕಾಸ್ ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ. ಅಲ್ಲಿ ಡ್ರೈವರ್ ಇಲ್ಲ, ಆಂಬುಲೆನ್ಸ್ ಇಲ್ಲ. ಇನ್ನೊಂದು ಓಲ್ಡ್ ಆಂಬುಲೆನ್ಸ್ ನಾನು ಮತ್ತು ಡಾಕ್ಟರ್ ಕಿರಣ್ ಶೆಟ್ಟಿ ಅವರು ಡ್ರೈವ್ ಮಾಡಿ ರಾತ್ರಿ 1 ಗಂಟೆಗೆ ಆ ಪೇಷಂಟನ್ನು ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಅದು 12 ನೈಟ್. ಅಂದರೆ ಆ ದಿನ ನಂಗೆ ಗೊತ್ತಾಯಿತು ಇಂಥ ಸೇವೆ ಎಷ್ಟು ಅಗತ್ಯ. ಮದರ್ ಗ್ರೂಪ್ ನಿರ್ದೇಶಕ ಒಲೆರೆನ್ ಡಿಸೋಜ ಲೇತ್ರೆ ತಲೆಮುಪ್ಪಾಯ್ತಿಂತು. ನಾವು ಉಳಿದ ದುಡ್ಡಲ್ಲಿ ನಾವು ಆಂಬುಲೆನ್ಸ್ ಆಗ್ತೇವೆ ಅಂತ ತುಂಬ ಉಳಿದಿರ್ಬೋದು ಅಂತ ಎಲ್ಲರಿಗೆ ಖುಷಿ ಆಗ್ಬೋದು. ತುಂಬ ಕಲೆಕ್ಷನ್ ಮಾಡಿದೆ ಅಂತ ಖುಷಿ ಆಗ್ಬೋದು. ಹಾಗಂತ ನಮಗೆ ನೆನಪು ಬಂದದೆ ನಮ್ಮ ತಾಯಿದು. ತಾಯೊಬ್ಬ ಪಂಚಾಯತ್ ಮೆಂಬರ್ ಆಗಿ 2 ವರ್ಷದಲ್ಲಿ ಅವರ ಅವಧಿ ಪೂರ್ಣ ಆಗುವ ಮುಂಚೆನೇ ಅವರು ದೇವರ ಪಾದವನ್ನು ಸೇರಿದರು. ಅವರಲ್ಲಿ ಒಂದು ವಿಶೇಷ ಗುಣ ಇತ್ತು, ಬಡವರಿಗೆ ಸೇವೆ ಮಾಡುವಂತೇಳಿ. ಅವರು ತುಂಬ ಕಡು ಬಡವರಿಂದ ಹುಟ್ಟಿ ಬಂದವರು. ಆ ನೆನಪು ಹಾಗೆಯೇ ಉಳಿದಿತ್ತು. ಅದಕ್ಕೋಸ್ಕರ ಸಮಾಜ ಸೇವೆ ಮಾಡುವಂತೇಳಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಪದೀರ್ ಚರ್ಚಿലെ ಫಾದರ್ ಅನಿಲ್ ಜೋಯಲ್ ಡಿಸೋಜ ಪಡಚವನ್ನು ಸ್ತುತಿಸಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳತೆ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ತಡೀರಿ ಕಾಕ್ರೆ ಬಿಸಾಯത്തിൽ ಮುಂದಿತ್ತು. ದೇರ್ಲಗಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆ ಪಿಆರ್ಒ ಹೇಮಂತ್ ಶೆಟ್ಟಿ, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂಲ್ಯ, ಯಾನಪೋಯ ಆಸ್ಪತ್ರೆ ಮಾರ್ಕೆಟಿಂಗ್ ವಿಭಾಗತೆ ಮೂಪ ವಿಜಯಾನಂದ, ಹಿರಿಯ ಪತ್ರಕರ್ತರ ಗುರಿಯಪ್ಪ ಬಾಳೆಪುನಿ, ಸಮುದಾಯ ವಿಭಾಗತೆ ಅಬ್ದುಲ್ ರಜಾಕ್, ಇನೋಲಿ ಜಾಮಿಯಾ ಮುಬಾರಕ್ ಪಲ್ಲಿರ ಸದರ್ ಉಸ್ತಾದ್ ಅಜೀಜ್ ಇಶಾಮಿ, ಕ್ಯಾಥೋಲಿಕ್ ಸಭೆಯ ತಲೆಮುಪ್ಪ ಸ್ಟ್ಯಾನಿ ಲೋಬೋ, ಮಲಾರ್ ಹೆಲ್ಪ್ ಲೈನ್ ತಲೆಮುಪ್ಪ ಕಬೀರ್ ಮಲಾರ್ ಅಲ್ ಮುಬಾರಕ್ ಪಲ್ಲಿರೆ ತಲೆಮುಪ್ಪ ಅಬ್ದುಲ್ ರಹಮಾನ್, ಜನಜಾಗೃತಿ ವೇದಿಕೆರೆ ಪಿರಾಕ ತಲೆಮುಪ್ಪ ಶಂಕರಾನಂದ ನಿನ್ನವಳ್ಳಿ, ಪಾವೂರು ಗ್ರಾಮ ಪಂಚಾಯತ್ ಜನ್ನಮದ್ದೆ ತಲೆಮುಪ್ಪ ಮೊಹಮ್ಮದ್ ಅನ್ಸಾರಿ ನೋಲಿ, ಪಿರಾಕ ತಲೆಮುಪ್ಪ ಎಂಟಿ ಫಿರೋಜ್ ಬೆಲೆಬಿಂದರೆಟ್ ಮೇಲ್ತನೆಲಿದ್ದಾರೆ. ಮದರ್ ಗ್ರೂಪ್ ನಿರ್ದೇಶಕ ಒಲೆರೆನ್ ಡಿಸೋಜ ಬಿಂದರ್ ಮರ್ಹಬ ಚಂತು, ರೊನಾಲ್ಡ್ ಡಿಸೋಜ ನನ್ನಿ ಜಂತು. ಮೇ 10 ತಾರೀಕು ರಾಜ್ಯ ವಿಧಾನಸಭೆಯ ವೋಟ್ നടക്കರು. ಕಾಂಗ್ರೆಸ್ പിന്നെ ಬಿಜೆಪಿ ಸುರೂತಿ ಪಟ್ಟಿ ಪರ್ತು ಬಂದರು. ಉಳ್ಳಾಲ್ತಲು ಶಾಸಕ ಯುಟಿ ಖಾದರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತರು. ರಿಯಾಜ್ ಪಡಂಗಿಪೇಟೆ ಎಸ್ಡಿಪಿಐ ತರಫು ನಿಕ್ಕರು. അതേപോലെ ബിജെപിയിൽ സതീഷ് കുമ്പല പുതിയ മൊഗ്ഗായി നിൽക്കರು. ಎಲ್ಲರೂ ಮೇ 10 നടക്കರೆ വോട്ടുgu ಬೇನ್ಮಾಯ್ತು ಕಾತೊಂಟುಲಾರು. ವಿಧಾನಸಭೆ ಓಟುಗು ಬಿಜೆಪಿ ಸುರೂತೆ ಪಟ್ಟಿ ಪರ್ತು ಬಂದು ಚೆಮ್ಮೆ ನಿರೀಕ್ಷೆಯನ್ನೇ ಪಿರಾಕ್ರೆ ಉಳ್ಳಾಲ 20 ಮೈಕಾಲ ಕ್ಷೇತ್ರത്തിൽ സതീഷ് കുമ്പലക്ക് ടിക്കറ്റ് കിട്ടിയത്. ಕಾಂಗ್ರೆಸ್ ಯುಟಿ ಖಾದರ್, ಎಸ್ಡಿಪಿ ಪಕ್ಷത്തിൽ ರಿಯಾಜ್ ಪರಂಗಿಪೇಟೆ ಓಟುಗು ನಿಕ್ಕಿರೋದು ಮುನ್ನಲೇ ಎಲ್ಲರಿಗೂ ಗೊತ್ತಿತ್ತು. ಬಿಜೆಪಿ ಟಿಕೆಟ್ ಕೊಟ್ಟರೆ ಆರ್ಗೂ ಚೊಲ್ಲರು ಸವಾಲಿತ್ತು. ಕಲಿಂಜೆ ಬಟ್ಟ
ಓಟುಗು ನಿಂದಿತು ಸೋತುತ್ತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೇ ತಲೆಮುಪ್ಪಾಯಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬಿಜೆಪಿ ಜಿಲ್ಲೆಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ರೇ ಪಿರಾಕ್ರೆ ಜನ್ನಾಮತೆ ತಲೆಮುಪ್ಪ ಸತೀಶ್ ಕುಂಪಾಲ പിന്നെ പിറാക്കിൽ ജണ്ടുപട്ട വോട്ട് നിന്നിട്ട് സോത്തെ ചന്ദ്രശേഖർ ഉച്ചിൽ ഇങ്ങനെ പേര് കേട്ട് വന്നു സന്തോഷ് റൈ പിന്നെ സതീഷ് കുംപലർ നല്ലു നാനാ നീനാ ചൊല്ലൊരു സവാലിಂತು അറ്റിയരികും സതീഷ് കുംപലക്ക് ടിക്കറ്റ് കിട്ടിയിരും അയലൊട്ടവുള്ള ആൾമാർ പുഞ്ചിരിച്ചിരാറ് ബാലകൃഷ്ണ മന്ദിരത്തെ തലമുപ്പായിട്ട് സമാജത്ത് ಬೆನ್ಮೈತು ಮೇಹನತ್ ಆಕಿಯುಂಟುಳ್ಳ ಸತೀಶ್ ಕುಂಪಲ ಓಟುಲು ಗೆಂದಿತ್ತು ವಿಧಾನಸಭೆಯ ಪಡಿಪಟ್ರೆ ಕೋಶಿಸಲು ಅಯಲ ಎದುರು 4 ವಟ್ಟ ಶಾಸಕ ಸಚಿವಾಯ ಖಾದರುಂಡು ಜಂಡಾಲೆ ನಡುಲು ಗೆಂದರೆ ನಾನಾ ನೀನಾ ಚೊಲ್ಲುರೆ ಸವಾಲುಂಡು ಇದರ ನಡುಲು ರಿಯಾಜ್ ಪರಂಗಿಪೇಟೆ ಎತ್ತರೆ ಓಟ್ ಎಡ್ಕಿರು ಚೊಲ್ಲುರೆ ಕೈ ಕನಕ ನನ್ನುಂಟುಂಡು ಆರೆ ಗೆಂದುಪಾಟನು ಚೊಲ್ಲುರೆ ತೀರ್ಮಾನ ಆಲ್ಮರೆ ಕೈಲುಂಡು ಎಲ್ಲಾ ಸವಾಲ್ಗೂ ಮೇ 13 ಕಿಟ್ಟು ಜವಾಬ್ ನಕ್ಕು ಟಿಕೆಟ್ ತಪ್ಪಿಯಗೆಂದು ಬೇಜಾರಿಲ್ಲ ನಂಗೆ ಪಕ್ಷ ಬೆಲೆ ಅಲ್ಲಂಟು ಆಲ್ ಬೆಲೆ ಅಲ್ಲ 6 ಪಕ್ಷ ಟಿಕೆಟ್ ಕೊಟ್ಟಂಗೆ ನಂಗೆ ಅಂಗಲಿ ಗೆಂದುಪಾಟಕ್ಕೆ ಬೆನ್ಮೈತು ಕೋಶಿಸ್ ಆಕ್ರತಿಂತು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಕಂಬಳ ಪದವನ್ನು ಲಡ್ನೆ ಸುದ್ದಿಗೋಷ್ಠಿಯಲ್ಲಿ ತೆರಿಮಾಟಿತ್ತು ಉಳ್ಳಾಲ ಕ್ಷೇತ್ರದಲ್ಲಿ ಬಿಜೆಪಿ ತರಫುಲು ಸತೀಶ್ ಕುಂಪಾಲಗೆ ಟಿಕೆಟ್ ಕಿಟ್ಟಿರು ಈ ವಿಷಯದಲ್ಲಿ ಒಂದೇದು ಏದೋರು ತಕರಾರಿಲ್ಲ ಅಂಟು ಬಿಜೆಪಿ ಜಿಲ್ಲೆ ತೆನ್ನಾಮತೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಮಾಟಿತ್ತು ಪಕ್ಷನಕ್ಕೆ ಓಟುಗು ನಿಕ್ಕೋಗು ಪಿನ್ನ ನಿಗಮತಲು ಅವಕಾಶ ತಮ್ಮದು ಪಕ್ಷ ನಂಡೆ ಬೆಲೆ ಪಾಟಿರು ಈ ಅಂಡು ನೇದಾಕಮಾರ್ ನನ್ನಟ್ಟ ಮುಂದಿತ್ತೆ ಸತೀಶ್ ಕುಂಪಾಲಗೆ ಟಿಕೆಟ್ ಕೊಡ್ತಾರು ನನ್ನ ಕಾಂಗ್ರೆಸ್ ಪಕ್ಷತೆ ಸೋಪಾಟ ನೆರಳು ನೇದಾಕಮಾರೆಲ್ಲ ಒಟ್ಟಾಯಿತ್ತು ಸೊರಪಣ್ಣಿ ಎಡ್ಕರ ಅಂಟು ಅಲ್ಲಿ ತೆರಿಮಾಟಿತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಹಲವು ಜನ ಅಭ್ಯರ್ಥಿಗಳನ್ನ ರೇಸರಿತ್ತಾರೆ ಅಪೇಕ್ಷಿತರಾದಿತ್ತಾರೆ ಏತು ಜನ ಅಪೇಕ್ಷಿತರಾದಿತ್ತನೆಲ್ಲ ಕ್ಯಾಂಡಿಡೇಟ್ ಆಪನಿ ಒಂಜಿ ಕ್ಯಾಂಡಿಡೇಟ್ ಅವು ಎಂಗ್ಲನ ಸತೀಶ್ ಕುಂಪಾಲ್ರೆ ಪಂಚಾಯತ್ ಮೆಂಬರ್ ಆದಿತ್ತಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿತ್ತಾರೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಿತ್ತಾರೆ ಜಿಲ್ಲೆದ ಕಾರ್ಯದರ್ಶಿ ಆದಿತ್ತಾರೆ ಹತ್ತು ಹಲವು ಸಂಘ ಸಂಸ್ಥೆಗಳು ಬೇಲೆ ಮಂತೆ ನಿರ್ಧಾರ ನಿತ್ಯ ನಿರಂತರವಾದ ಪಕ್ಷರು ತೋಜೊಂದಿತ್ತು ನಡೆದವರ ಎಡ್ಡ ಬೇಲೆ ಮಂತೆ ನಡೆದವರ ಅರೇನು ಒಮ್ಮತದ ಅಭ್ಯರ್ಥಿಯಾದ ಘೋಷಣೆ ಮಂತಿದ್ದಾರೆ ಒಮ್ಮತದ ಅಭ್ಯರ್ಥಿ ಘೋಷಣೆ ಮಂತ್ರಿದಂಬು ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ನಮ್ಮಡೆಲ್ಲ ವಿಚಾರ ವಿಮರ್ಶೆ ಮಂತಿದ್ದಾರೆ ದಾದಾ ಬಂದ ಸತೀಶ್ ಕುಂಪಾಲ್ ಸೀಟ್ ಕೊರಂದಾಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇಂಚಾವು ನೂದಕ್ಕೆ ಭಾರತೀಯ ಜನತಾ ಪಾರ್ಟಿ ಈ ಸತಿ MLA ಇಲೆಕ್ಷನ್ ಗೆಲ್ಪುಂಡು ಕಾಂಗ್ರೆಸ್ ಸತಾಯಗತಾಯ ಕಾಂಗ್ರೆಸ್ ನಂಗೆ ಸೋಪಾಯರು 10 ಹಲವು ವರ್ಷದಿಂದ ನಿರಂತರವಾದ ಮೂರು ಕಾಂಗ್ರೆಸ್ ಗೆಲ್ತಂದು ಬರೋದುಂಡು ಈ ಸತಿ ಭಾರಿ ಶೋಕ್ ಫಸ್ಟ್ ಇನಿಮುಟ್ಟ 2018 MLA ಒಟ್ಟಿಗೂ ಕಂಟೆಸ್ಟ್ ಮಂತಿತ್ತೆ ಅಪ್ಪಾಗ ಸ್ಟೇಟ್ ರೈಟ್ ಕಾಂಗ್ರೆಸ್ಗಳ ಬಿಜೆಪಿಗಳ ಅತ್ಯಂತ ಜಾಸ್ತಿ ಓಟು ತೆಗೆದ 40,300 ಜಾಸ್ತಿ ಬಿಜೆಪಿ ಏರಿಯಾಗಳ ಓಟು ತೆಗೆದಿದ್ದೆ ಅಂಡ್ 21,000 ಚಿಲ್ಲರ ಓಟು ತೆಗೆದಂದ್ರೆ ಪ್ರಬಲವಾದ ನುಲ ಕೊಡ್ತಿತ್ತು ಇಂಜಿನ ಸ್ಪರ್ಧೆ ಎಲ್ಲ ಈ ಸತಿ ಎಂಗ್ಲಿಗೆ ನೂದು ವಿಶ್ವಾಸ ಉಂಡು ಭಾರತೀಯ ಜನತಾ ಪಾರ್ಟಿದ MLA ಕ್ಯಾಂಡಿಡೇಟ್ ನೂದು ಗೆಲ್ಪುಂಡು ಆರೇನು ವಿಧಾನಸೌಧ ಕಡಪೂರ್ನ ಬೇಲೆ ಎಂಕ್ಲೆಗೆ ನಂಗೆ ಬೇತ ಏರು ಓಟು ಅಂತಿದ್ದಾರೆ ಆಕೆ ಕ್ಯಾಂಡಿಡೇಟ್ ಏರಿಂದ ಎಂಗ್ಲೆ ಲೆಕ್ಕಾಚಾರ ಹಚ್ಚಿ ನಮ್ಮ ಭಾರತೀಯ ಜನತಾ ಪಾರ್ಟಿದ ಸತಾಯ ಗತಾಯ 210 ಬೂತಲ್ಲ ಭಾರಿ ಶೋಕಡು ಭಾರಿ ಪರ್ಲೋಡು ಕೆಲಸ ಆಗ್ತದಂಡು ಇನ್ನಿಡ್ದು ಬಕ್ಕ ನಿರಂತರವಾದ ಕ್ಷೇತ್ರದ ಚುನಾವಣಾ ಪ್ರಚಾರ ಸ್ಟಾರ್ಟ್ ಆಪನು ಸುದ್ದಿಗೋಷ್ಠಿಯಲ್ಲಿ ನೇದಾಕಮಾರ ಚಂದ್ರಾಸ್ ಪಂಡಿತೌಸು ರವೀಂದ್ರ ಶೆಟ್ಟಿ ಉರಿದೊಟ್ಟು ಹೇಮಂತ್ ಶೆಟ್ಟಿ ಅನಿಲ್ ದಾಸಿಗಂತೆ ನೇದಾಕಮಾರಿಂದ எல்லா பேங்க் கணக்கு மார்ச் அக்கேರಿಗೆ நடக்குது ಏಪ್ರಿಲ್ ಎಲ್ಲ ಬ್ಯಾಂಕ್ ರಂಗು ಸುದ್ದಿಗೋಷ್ಠಿ ಹಾಕಿತ್ತು ಎತ್ತರ ಲಾಭ ಬಂದರು ಎಷ್ಟರ ನಷ್ಟ ಬಂದು ತೆರಿಪಟ್ಟಾರು ಅದೇ ಪೋಲೆ SCDCC ಬ್ಯಾಂಕ್ ತಲೆಮುಪ್ಪ ರಾಜೇಂದ್ರ ಕುಮಾರ್ ಬ್ಯಾಂಕ್ ಲಾಭ ನಷ್ಟತೆ ವಿಷಯದಲ್ಲಿ ಸುದ್ದಿಗೋಷ್ಠಿಯಾಗಿ ತೆರಿಪಟ್ಟು ಜಂಡಾಯಿತಿ 2023 ಬ್ಯಾಂಕ್ 61.38 ಕೋಟಿ ಲಾಭ ಇದು ಸಹಕಾರಿ ಕ್ಷೇತ್ರದಲ್ಲಿ ಪುದಿಯ ವಿಷಯ ಕಲಿಂಜ ಬಟ್ಟ 56 ಕೋಟಿ ಲಾಭ ಬಂದಂತು ಕೇಂದ್ರ അല്ലെങ്കിൽ ರಾಜ್ಯ ಸರ್ಕಾರത്തെ ಮೊದಲಿಲ್ಲಂಟೆ ആൽമാതെ പൈസത്തിൽ നടക്കുന്ന ബാങ്ക് ഞങ്ങളിരുതായിരുന്നു കൃഷിക്കോട് കടത്തിൽ നഷ്ടമായെങ്കിലും ബാങ്ക് ലാഭത്തിലുണ്ട് ഞങ്ങളൊട്ട ഉള്ള പൈസ കാണ്ടി ಯಾರ ಕಡ ಕೊಡ್ತಾರಂಟು SCDCC ಬ್ಯಾಂಕ್ ತಲೆಮುಪ್ಪ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಚಂತು ಸುದ್ದಿಗೋಷ್ಠಿಯಲ್ಲಿ ಮುಂಡಿಯಾಯಲು ಜಂಡಾಯತಿ ಇರಿಯಲು ಮಹಾರಾಷ್ಟ್ರತೆ ಅವಿಸ್ ಪಬ್ಲಿಕೇಶನ್ ಕೊಡುಕರೆದಾಯ ಪ್ರಶಸ್ತಿ ഞങ്ങളെ ಬ್ಯಾಂಕ್ കിട്ടിಂತು കഴിഞ്ഞ ವರ್ಷ ಬ್ಯಾಂಕೋ ಬ್ಲೂ ರಿಬ್ಬನ್ പിന്നെ മഹാരാഷ്ട്രത്തെ അവിസ് പബ്ലിക്കേഷൻ പ്രശസ്തി ಬಂದರು ಬಂಡೆ ವರ್ಷ ಪೋನಂಜಿ ಪುದಿಯ ಬ್ಯಾಂಕ್ ತೊಡಂಗ್ರಿ ಇರಾದೆ ಉಂಡು ಮಾನಿ ಪಿನ್ನ ಬೆಂಗ್ರೆಯಲ್ಲಿ ತೊಡಂಗು ಅವಕಾಶ ಕಿಟ್ಟಿರುಂಟು ರಾಜೇಂದ್ರ ಕುಮಾರ್ ತಿರಿಪಾಟಿ 10.89 ಇನ್ಕ್ರೀಸ್ ಆಗಿದ್ರೆ ಈ ವರ್ಷ 21.57 ಅಂದ್ರೆ ಸರಿಯಾಗಿ ಡಬಲ್ ಆಗಿ ಇನ್ಕ್ರೀಸ್ ಆಗಿದೆ. ಅದರ ಜೊತೆಗೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಕಳೆದ ವರ್ಷ 8,668.9 ಇದ್ರೆ
ಈ ವರ್ಷ 9,859 ಕೋಟಿ 10.10 ಲಕ್ಷ ಅಂದರೆ ಸುಮಾರು 13.73% ಗ್ರೋತ್ ಕಂಡಿದೆ. ಹೆಚ್ಚುವರಿಯಾಗಿ 1,190 ಕೋಟಿ ಗ್ರೋತ್ ಕಂಡಿದೆ. ಅದೇ ರೀತಿಯಾಗಿ ನಮ್ಮ ಸ್ವಂತ ಬಂಡವಾಳ ಕೂಡ 422 ಕೋಟಿಯಿಂದ 514 ಕೋಟಿಗೆ ಹೋಗಿದೆ, 21% ಹೆಚ್ಚಾಗಿದೆ. ಇದರ ಜೊತೆಗೆ ಎಲ್ಲಕ್ಕಿಂತ CD ರೇಷಿಯೋ, ನಮ್ಮ CD ರೇಷಿಯೋ ಕಳೆದ ಸಲ 105.41 ಇದ್ದರೆ ನಮ್ಮ ಈ ಸಲ 112.17 ಅಂದರೆ CD ರೇಷಿಯೋ ಅಂದರೆ ಒಟ್ಟು ನಮ್ಮ ಠೇವಣಾತಿ ಎಷ್ಟಿದೆ, ಡೆಪಾಸಿಟ್ ಠೇವಣಾತಿ ಎಷ್ಟಿದೆ, ಆ ಮಟ್ಟಕ್ಕೆ ಎಷ್ಟು ಸಾಲ ಕೊಟ್ಟಿದ್ದೇವೆ ಅಂತ. ಕರ್ನಾಟಕ ವೈಭವ ಚೊಲ್ಲುವರ್ ಲೇಸ್ ಬೆಂಗಳೂರು ನಡೆದು ಈ ಲೇಸಲು ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆಗೆ ಚನ್ಮಾನ അതേപോലെ മൈക്കൽದೆ 3-4 ಪ್ರಶಸ್ತಿ ಕೊಟ್ಟು ಆದರಿಸಿದರು. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಪಿನ್ನ ಸೃಷ್ಟಿ ಸಂಸ್ಥೆ ಬೆಂಗಳೂರು ಇದ್ರೆ ಕೂಡಾರತ್ತಲು ಬೆಂಗಳೂರು ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ರೆ ಮುಟ್ಟವುಲ್ಲಿ ಅಕ್ಕ ಮಹಾದೇವಿ ಹಾಲ್ ನಡ್ನೆ ರಾಜ್ಯ ಮಟ್ಟത്തെ ಕರ್ನಾಟಕ ವೈಭವ ಲೇಸಲು ಕಲೆ ಸಾಹಿತ್ಯ ಸಂಸ್ಕೃತಿ പിന്നെ ಭಾಷೆಗೆ ಬೆನ್ಮೈತು ಮೇನತ್ತಾಕಿ ಸಾಧಕರಂಗೆ ಚಮ್ಮನ ಹಾಕಿಯಾರು. ಈ ಲೇಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜ ಸೇವಕ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆಗೆ ಸಮಾಜത്തെ ಮೇನತ್ತಿಗೆ ಬೆನ್ಮೈತು ಚಮ್ಮನ, PT ಟೀಚರ್ ವಿದುಷಿ ನಯನಗ್ ರಾಜ್ಯ ಮಟ್ಟത്തെ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಮಿಮಿಕ್ರಿ ಕಲಾವಿದ ಹುಸೇನ್ ಕುಬನೂರುಗು ರಾಷ್ಟ್ರ ಮಟ್ಟത്തെ ಡಾಕ್ಟರ್ APJ ಅಬ್ದುಲ್ ಕಲಾಂ ಸದ್ಭಾವನಾ ಪ್ರಶಸ್ತಿ, ಸಮಾಜ ಸೇವಕ ಅರುಣ್ ಡಿಸೋಜಯ್ಯಲ್ಗೆ ರಾಷ್ಟ್ರ ಮಟ್ಟത്തെ ಮದರ್ ಥೆರೇಸಾ ಸದ್ಭಾವನಾ ಪ್ರಶಸ್ತಿ ಕೊಟ್ಟುದು ಆದರಿಸಿದರು. ಬೆಂಗಳೂರು ಬಸವನಗುಡಿ ಶ್ರೀ ಮಹಾಸಂಸ್ಥಾನಂ ಇದ್ರೆ ಸಾತ್ವಿ ಯೋಗಿನಿ ಮಾತಾ ಲೇಸಿಗೆ ತೊಡಕ ಒಟ್ಟುದು. ಅಖಿಲ ಕರ್ನಾಟಕ ನಾಮಫಲಕ ಕಲಾವಿದ ಮಾದರಿ ಸಂಘ ಬೆಂಗಳೂರು ಇದ್ರೆ ಡಾಕ್ಟರ್ SM ನೇತ್ರಾನಂದ ಮೇಲ್ತೆನೆರೆ ತಲೆಮುಪ್ಪಾಯಿತು. ಕನ್ನಡತೆ ಯೇಸುದಾಸ್ ಚೊಲ್ಲುಡಿ ಪೇರೆತ್ತದಾಯಿ ಪಾಟಕಾರ ಶಶಿಧರ್ ಕೋಟೆ, ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಪಿನ್ನ ಸೃಷ್ಟಿ ಸಂಸ್ಥೆಯ ತಲೆಮುಪ್ಪ ಡಾಕ್ಟರ್ ಇಸಾಕ್ ಬಡ್ಡೇರಿ, ಬೆಂಗಳೂರು ಸ್ಟೇಟ್ ಬ್ಯಾಂಕ್ ಇಂಡಿಯತೆ ಮ್ಯಾನೇಜರ್ ಪ್ರಕಾಶ್, ಬೆಂಗಳೂರು LR ಶಿರಡಿ ಸಾಯಿ ಆಸ್ಪತ್ರೆ ತೊಡಕತೆ ತಲೆಮುಪ್ಪ ಡಾಕ್ಟರ್ ತುಕಾರಾಂ PS, ಬೆಂಗಳೂರು ಭಾರದ್ವಾಜ ಕುಟೀರ ನಿಸ್ವಾರ್ಥ ಸೇವಾಶ್ರಮತೆ ತೊಡಕತೆ ತಲೆಮುಪ್ಪ ಲಕ್ಷ್ಮೀಸ ರಾಜು ಬೆಲೆಬಿರ್ನ ರೈಟ್ ಮೇಲ್ತೆನೆಲಿನ ಇಸ್ಮಾಯಿಲ್ ಶಾಫಿ ಬಬ್ಬುಕೋಟೆ ಮುಂಡಿತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿದುಷಿ ನಯನ ನಿರ್ದೇಶಕರು, ಅವರು ಸ್ಟೂಡೆಂಟ್ಗಳಾದ 10 ಜನ ಎಲ್ಲ ನನ್ನ ಊರಿನವರು, ನನ್ನ ಮನೆ ಹತ್ತಿರದ ಮಕ್ಕಳು. ಅದೇ ರೀತಿ ನಯನ ಟೀಚರನ್ನು ಎಷ್ಟು ಹೊಗಳಿದರೂ ಸಾಲದು. ಬಹುಶಃ ನನ್ನ ಮನೆ ಹತ್ತಿರದಲ್ಲಿರುವ ನಿತ್ಯಾದರ ಒಂದು ಶಾಲೆಯಲ್ಲಿ ಟೀಚಿಂಗ್ ಮಾಡುತ್ತಾ ಉಳಿದ ಸಮಯದಲ್ಲಿ ಮಕ್ಕಳಿಗೆ ಭರತನಾಟ್ಯ ಅದೇ ರೀತಿ ವಿವಿಧ ನೃತ್ಯಗಳನ್ನು ಹೇಳಿಕೊಡುವಂತ ಒಂದು ಮಹಾ ಪ್ರತಿಭೆ ಅಂತ ಹೇಳ್ಬೋದು. ಬಹುಶಃ ಇವರನ್ನು ನಾನು ಗುರುತಿಸಲಿಕ್ಕೆ ಸ್ವಲ್ಪ ತಡವಾಯಿತು. ಆಗ ನಾನು ಇಸೆಕ್ ದೊಡ್ಡವರ ಹತ್ರ ಕೇಳಿದೆ, ನಮ್ಮ ಊರಲ್ಲಿ ಇಂಥ ಒಂದು ಪ್ರತಿಭೆ ಇದ್ದಾರೆ, ನೀವು ಒಂದು ಅವಕಾಶ ಮಾಡಿ ಕೊಡಬೇಕು ಮತ್ತು ಅವರ ಮಕ್ಕಳಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಂತ ಹೇಳಿದಾಗ ಅವರು ಒಂದೇ ಮಾತಲ್ಲಿ ಹೋಗೊಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಊರಿನ ನಮ್ಮ ಶಶಿಧರ್ ಕೋಟೆಯವರಿಗೆ ತುಂಬಾ ಸಂತೋಷ ಆಗಬಹುದಿತ್ತು. ಅವರು ಆ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಅದರ ಬಗ್ಗೆ ನನಗೆ ತುಂಬಾ ನೋವಾಗ್ತಾ ಇದೆ. ಯಾಕೆಂದ್ರೆ ಇನ್ನೊಂದ್ಸಲ ಇದೇ ವೇದಿಕೆಯಲ್ಲಿ ಆ ಮಕ್ಕಳನ್ನು ಕರೆದು ಶಶಿಧರ್ ಕೋಟೆಯವರ ಎದುರುಗಡೆ ಅವರ ಆ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಇಸಾಕ್ ಸರ್ ಅವರು ಇನ್ನೊಂದು ಅವಕಾಶ ನಮಗೆ ಕೊಡ್ಬೇಕಂತ ಈ ವೇದಿಕೆಯ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಇದ್ದೇನೆ. ಶೇಖ್ ಮೊಹಮ್ಮದ್ ಅಲಿ ಲೇಸ್ನಾಳ ಪಾಟೀಲ್ 300 ಗ್ರಾಮ ಪಂಚಾಯತ್ ಅಡಿಲ್ ಬಂಡೆದಾಯಿ ಸಂತೋಷ್ ನಗರത്തിൽ ನಾಗದರ್ಶನ ಸೇವೆ ನಡೆದಿತ್ತು. ಈ ಲೇಸಲ್ ದೀನಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಬೆಲೆ ಬೆಲೆ ಮೂಪುಮಾರು ವಸಿಯತ್ರೆ ಪಲ್ಕಮುಂಡಿಯಾರು. ಶ್ರೀ ಗುಡಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ಪಿನ್ನ ಈವ್ನಿಂಗ್ ಫ್ರೆಂಡ್ಸ್ ಸಂತೋಷ್ ನಗರ ಇದ್ರೆ ಕೂಡಾಟത്തിൽ ನಾಗದರ್ಶನ ಸೇವೆ ಅಶ್ಲೇಷ ಪೂಜೆ ಪಿನ್ನ ದೀನಿ ಲೇಸ್ ನಡೆದು ಬೋಳೂರು ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನತೆ ಅಣ್ಣಪ್ಪ ಪಂಜುರ್ಲಿ ದೈವತೆ ಪಾತ್ರಿ
ഗണേഷ് ശെട്ടിഗർ തുടക്കവും രാജ്യത്തെ അലമാരി പിന്നെ അര അലമാരി നിഗമത്തെ പിറാത്തെ തലമുപ്പ രവീന്ദ്ര ഷെട്ടി ഉലുതൊട്ടു ലേസിന്റെ തലമുപ്പായി ദക്ഷിണ കന്നഡ ജില്ലാ പഞ്ചായത്തിലെ പിരാക്കൽ സദസ്യരായി ധനലക്ഷ്മി ഗട്ടി ವಸಿಯಾತ್ರೆ ಪಾಲ್ಗೊಂಡಿತ್ತು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ್ನಾಮತೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಕಾರ್ಯದರ್ಶಿ ಸತೀಶ್ ಕುಂಪಾಲ, ಮೈಕಾಲ ಮಂಡಲ ಬಿಜೆಪಿ ತಲೆಮುಪ್ಪ ಚಂದ್ರಹಾಸ ಪಂಡಿತ್ ಹೌಸ್, ಶ್ರೀ ಗುಳಿಗ ಭೈರವ ಕೊರಗಜ್ಜ ಸೇವಾ ಸಮಿತಿ ತಲೆಮುಪ್ಪ ಸತೀಶ್ ಪೂಜಾರಿ, 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜ, ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಸಂತೋಷ್ ನಗರ ಈವ್ನಿಂಗ್ ಫ್ರೆಂಡ್ಸ್ ತಲೆಮುಪ್ಪ ಕಿಶೋರ್ ಕುಮಾರ್ ಇಂಗ ಮೇಲ್ತಂದಲಿದ್ದಾರೆ. ಈ ಲೇಸಲು ಗಣೇಶ್ ಶೆಟ್ಟಿಗಾರ್, ತುಕಾರಾಮ್, ಸುಂದರ್ ಡ್ರೈವರ್, ವಿಠಲ್ ಕೊಟ್ಟಾರಿ, ಭಾಸ್ಕರ್ ಗಟ್ಟಿ, ಪೂಜಾ ಸನಿಲ್ ಇಂಗ್ ಚಮ್ಮನ ಹಾಕಿಯಾರು. ವನಿತಾ ಪಿನ್ನ ಸಂಜನ ಪಡಚವನ್ಗು ಸ್ತುತಿಚಾರು. ವಿಠಲ್ ಕೊಟ್ಟಾರಿ ಬಿರ್ನರ್ಗು ಮರ್ಹಬ ಚೊಂತು. ಪ್ರವೀಣ್ ಬಸ್ತಿ ಲೇಸ್ ನಡಪಾಟಿ. எல்லா வருஷம் கிரகரட்சக தளத்துக்கு புதிய புதிய ஆள்மார் சேரி ஒட்டிக்கிறாரு. அங்க கிரகரட்சக தளத்தில் எங்கன மேனத்தை எடுக்கணும் சொல்ற விஷயத்தில் சிபிரம் நடக்குது. അങ്ങനത്തെ ഒരു ശിബിര മൈക്കാലത്തിൽ നടന്നു. ദക്ഷിണ കന്നഡ ജില്ലാ ഗൃഹരക്ഷക ദളത്ത് പുതിയതായിട്ട് ಸೇರಿയ ഗൃഹരക്ഷകർക്ക് നടക്കുന്നതായി തರಬೇತಿ ಶಿಬಿರ ನಂತೂರು ಶ್ರೀ ಭಾರತಿ ಕಾಲೇಜಿൽ നടന്നു. ദക്ഷിണ കന്നഡ ജില്ലയിലെ SP വിക്രം അമട്ടെ ശിബിരത്തിന് തുടക്കമിട്ടു. അതിന് പിന്നാലെ മുണ്ടിത്ത് ഗൃഹരക്ഷകർക്ക് പോലീസുകാർക്ക് ഇന്ന പോലത്തെ ചട്ട തുണിക്കರು. ഇങ്ങനത്തെ നസീബ് എല്ലാവർക്കും കിട്ടില്ല. കിട്ടിയ ಅವಕಾಶ നല്ല ನೆಲೆಯಲ್ಲಿ ಮುನ್ನಲ್ಕೊಂಡವನುಂಟು ವಸಿಯತ್ರೆ ಪಲ್ಕಚುಂಟು. ನಿಮಗೆ ಏನೇನೋ ತೊಂದರೆ ಇದೆ, ನೀವು ಕೆಲಸ ಬೇಕು ಅಂತೇಳಿ ನೀವು ಸೆಲೆಕ್ಷನ್ ಆಗಿರ್ಬೋದು. ಆದರೆ ನೀವು ಇದಕ್ಕೆ ಸೇರಿದ ಮೇಲೆ ನೀವು ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಥರ ಯೂನಿಫಾರ್ಮ್ ಹಾಕ್ತೀರಿ. ಸೊ ಆ ಯೂನಿಫಾರ್ಮ್ ಹಾಕಿದಾಗ ನಿಮಗೆ ಯಾವ ರೀತಿ ಶಿಸ್ತಿರಬೇಕು, ನಿಮ್ಮಲ್ಲಿ ಯಾವ ರೀತಿ ನಿಮ್ಮ ನಡವಳಿಕೆ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಫೀಲ್ಡಲ್ಲಿ ನಿಂತಾಗ ಯಾರು ನೋಡಿ ಅಲ್ಲಿ ಹೋಮ್ ಗಾರ್ಡ್ ನಿಂತಿದ್ದಾರೆ, ಅಲ್ಲಿ ಪೊಲೀಸ್ ನಿಂತಿದ್ದಾರೆ ಅನ್ನಲ್ಲ. ಎಲ್ಲರೂ ನೋಡಿ ನಿಮ್ಮನ್ನೆಲ್ಲ ನೋಡೋದು, ನಿಮ್ಮನ್ನೆಲ್ಲ ಯೂನಿಫಾರ್ಮಲ್ಲಿ ನಿಮ್ಮನ್ನು ನೋಡಿದರೆ ಒಂದು ಪೊಲೀಸ್ ಫೋರ್ಸ್ ನಿಂತಿದೆ, ಪೊಲೀಸ್ ಇಲಾಖೆಯಿಂದ ಒಬ್ಬರು ಸಿಬ್ಬಂದಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಏನಾಗ್ತೀರ ಅವಾಗ ಇಲಾಖೆಯ ಒಬ್ಬರು ಸಿಬ್ಬಂದಿಯಾಗಿ ಕೆಲಸ ಮಾಡ್ತೀರಾ, ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಲ್ಲ. ನೀವು ಯಾವುದೇ ಒಂದು ಮೇಜರ್, ಈಗ ಎಕ್ಸಾಂಪಲ್ ಎಲೆಕ್ಷನ್ ಡ್ಯೂಟಿಗೆ ನಾವು ಸುಮಾರು ಒಂದು 400 ಜನ ಹೋಮ್ ಗಾರ್ಡ್ಸ್ನ ತೊಗೋತೀವಿ ಜಿಲ್ಲೆಯಿಂದ. ಅವಾಗ ಅಲ್ಲಿ ಯಾರು ಹೋಮ್ ಗಾರ್ಡ್ಸ್ ಸಿಬ್ಬಂದಿ ಅಂತೇಳಿ ಡಿಫ್ರೆನ್ಶಿಯೇಟ್ ಮಾಡಲ್ಲ. ಮತ್ತು ನೀವು ಹಂಗೆ ಅನ್ಕೋಬಾರ್ದು. ಈಗ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ, ಈಗ ನಿಮಗೆ ಬೇಸಿಕ್ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇದೆ. ಲೇಸರಿ ತಲೆಮುಪ್ಪ ಗೃಹರಕ್ಷಕ ದಳತೆ ಜಿಲ್ಲೆಯ ಸಮಾದೇಷ್ಟ ಡಾಕ್ಟರ್ ಮುರಳಿ ಮೋಹನ್ ಚುಂದಾರ್ ಮುಂಡಿತ್ತು. 10 നാളത്തെ ശിബിരത്തിൽ എല്ലാം പഠിക്കുക സാധ്യമില്ല. ആയെങ്കിലും ചെമ്മ ബിസി തെരിയുക ಅವರು ಗೃಹರಕ್ಷಕರಂಗ ಮಿಲಿಟರಿ ಇನ್ನೆ പോലെ ಗಡಿಯಲ್ಲಿ ಮಿಲಿಟರಿ ರಂಗ ಕಾತೆಂಗ್ ದೇಶത്തെ ಉಲ್ಗ ಗೃಹರಕ್ಷಕರಂಗ ಕಾಕರಾರು ಅಧಿಕಾರಿಮಾರೆ ಆಧರಿಕಿರ ಸ್ವಭಾವ ಗೃಹರಕ್ಷಕರಂಗ ಇಕ್ಕೋನು ಉಂಟು ತೈಪಾಟಿ. ಈ ಯೂನಿಫಾರ್ಮ್ ಹಾಕಿದಾಗ ನಿಮ್ಮ ನಡವಳಿಕೆ ಇತರರಿಗೆ ಮಾದರಿಯಾಗಿರ್ಬೇಕಾಗತ್ತೆ. ನೀವು ಎಲ್ಲರೊಟ್ಟಿಗೆ ನೀವು ಗುಂಪಿನಲ್ಲಿ ಗೋವಿಂದ ಆಗೋ ಬದಲು ನೀವು ನಿಮ್ಮ ನಡವಳಿಕೆಯಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕಾಗತ್ತೆ. ನಿಮಗೆ ಗುರುತಿಸಿಕೊಳ್ಳಿಕ್ಕೆ ನಾವು ಗೃಹ ರಕ್ಷಕರು ಅಂತೇಳಿ ಅಪಾಯಿಂಟ್ ಮಾಡಿ C-ಫಾರ್ಮ್ ಕೊಟ್ಟು ನಿಮ್ಮನ್ನ ಅಧಿಕೃತವಾಗಿ ಸಮಾಜದ ರಕ್ಷಣೆಗೆ, ಸಮಾಜದ ಆರೋಗ್ಯದ ರಕ್ಷಣೆಗೆ ಹೊಣೆಗಾರಿಕೆಯನ್ನು ನಿಮಗೆ ನಾವು ನೀಡಿರ್ತೇವೆ. ಇದನ್ನು ನಿಭಾಯಿಸುವಲ್ಲಿ ನಿಮಗೆ ಒಂದು ಕನಿಷ್ಠವಾದಂತಹ ಜ್ಞಾನ ಇರಬೇಕಾಗತ್ತೆ. ಅದು ಈ ತರಬೇತಿಯ ಲಿಸ್ಟನ್ನು ನೋಡಿದರೆ ನಿಮಗೆ ಪ್ರಥಮ ಚಿಕಿತ್ಸೆ ಇರ್ಬೋದು. ನೀವು ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರ್ತೀರಾ, ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗತ್ತೆ, ಅಲ್ಲಿ ನಿಮಗೆ ಬೇಸಿಕ್ ಫಸ್ಟ್ ಏಡ್ ಕೊಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು, ಬಂದೋಬಸ್ತ್ ಕರ್ತವ್ಯ ಇರ್ಬೋದು, ಎಲ್ಲ ಕಡೆ ನಿಮಗೆ ಒಂದು ಕನಿಷ್ಠ ಮಿನಿಮಮ್ ನಾಲೆಜ್ ಇರಬೇಕಾಗತ್ತೆ. ಯೂನಿಫಾರ್ಮ್ ಹಾಕೊಂಡು ಯಾವ ರೀತಿ ಹಿರಿಯ ಅಧಿಕಾರಿಗಳ ಜೊತೆ ವ್ಯವಹರಿಸಬೇಕು, ಮಾತಾಡಬೇಕು ಅನ್ನೋದ್ರ ಬಗ್ಗೆನೂ ಪರಿಜ್ಞಾನ ಇರಬೇಕಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಎಲ್ಲ ವಿಚಾರಗಳನ್ನ ನಾವು ಮನದತ್ತು ಮಾಡುವ ಉದ್ದೇಶದಿಂದ ಈ ಒಂದು ಬೇಸಿಕ್ ಟ್ರೈನಿಂಗ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇ ವರ್ಷದವರೆಗೆ 10 ದಿವಸ, 2ನೇ ವರ್ಷದವರೆಗೆ 8 ದಿವಸ, ಬಹುಶಃ 35ರಲ್ಲಿ 33 ಜನ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ನಿಮಗೆ ಸಿಕ್ಕಂತ ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ನೀವು ಹೋಮ್ ಗಾರ್ಡ್ ಅಂತೇಳಿ ಎದೆ ತಟ್ಟಿ ಹೇಳಬೇಕಾದ್ರೆ ಈ ಒಂದು ಕನಿಷ್ಠ ಜ್ಞಾನ ನಿಮ್ಗೆ ಇರಬೇಕಾಗತ್ತೆ. ಅದನ್ನ ಬಂದಿರುವ ಸಮಯ, ಈ ಅವಕಾಶದಲ್ಲಿ ಸರಿಯಾಗಿ ಬಳಸ್ಕೊಂಡು ಒಂದು ಮಾದರಿ. ಮೈಕಾಲ್ತೆ ಟ್ರಾಫಿಕ್ ರೇ ಸುರುತೆ ವಾರ್ಡನ್ ಸುರೇಶ್ ನಾಥ್ ಮುಂಡಿ, ಗೃಹ ರಕ್ಷಕ ಕಚೇರಿ ರೇ ಮ್ಯಾನೇಜರ್ ಕವಿತಾ ಕೆಸಿ, ಅನಿತಾ TS, ಹಿರಿಯ ಗೃಹ ರಕ್ಷಕ ಸುನಿಲ್ ಕುಮಾರ್, ಸುನಿಲ್, ರೇವತಿ, ದಿನೇಶ್, ದಿವಾಕರ್ ಇಂಗೈನಾರ್. ಗೃಹ ರಕ್ಷಕ ದಳ ಜಿಲ್ಲೆಯ ಜಂಡಾಮತ್ತೆ ಸಮಾದೇಷ್ಟ ರಮೇಶ್ ಬಿಂಡರ್ ಮರ್ಹಬ ಚೊಂತು ಮೈಕಾಲ ಘಟಕತೆ ಗೃಹ ರಕ್ಷಕ ಕನಕಪ್ಪ ಲೇಸ್ ನಡಪಾಟಿ. ಈ ವಾರ್ತೆ ಬ್ಯಾರಿ ವಾರ್ತೆ ಒಡೆಗ ಅಚೇರಿಯತ್ತು ಬಂಡೆ ವಾರ್ತೆಗೂ ಇದೇ നേരത്തെ നിങ്ങളെ മുന്നൽ ബണ്ട അത്തരത്തിൽ നോക്കിയെടുക്കൂ. ഞങ്ങൾ നിങ്ങളുടെ ಚಾನಲ್ പൊസക്കുറൽ.